ಕಾಂಗ್ರೆಸ್ನ ಶಾಸಕರು ಗೆದ್ದು ಬಂದಿದ್ದಾರೆ. ಆದರೆ ಏನೋ ಅಲ್ಲಿ ಬಿಜೆಪಿಯಲ್ಲಿ ಎರಡು ತುಂಡಾಗಿ ಇವರೇನು ಗೆದ್ದು ಬಂದದಾಗಿರ್ಬೋದು. ಆದರೆ ನಿಜವಾಗಿ ಕೂಡ ಆಂಟಿ ಬಿಜೆಪಿ ಓಟು ಮಾತ್ರ ಅಂತಾದರೆ ಇವರಿಗೆ ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಬಿಜೆಪಿ ಓಟುಗಳು ಎರಡು ತುಂಡಾಗಿದೆ. ಆ ಎರಡು ತುಂಡಾದ್ರಿಂದ ಇವರು ಗೆದ್ದಿದ್ದಾರೆ. ಆದರೆ ಇವರು ನಿಜವಾಗಿ ಕಾಂಗ್ರೆಸ್ಸಿಗೆ ತೋರಿಸಿಕೊಡ್ಬೇಕು ಅಂತಾದ್ರೆ ಇಂಥ ಬಿಜೆಪಿಯ ತಪ್ಪು ನೀತಿಗಳ ವಿರುದ್ಧ, ಬಿಜೆಪಿಯ ತಪ್ಪು ಧೋರಣೆಗಳ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಬೇಕು. ಆ ಮೂಲಕ ಇಲ್ಲಿಯ ನಿಜವಾಗಿ ಕಾಂಗ್ರೆಸ್ ಶಾಸಕರು ಜನಪರವಾಗಿ ಇದ್ದಾರೆ ತೋರಿಸಿಕೊಡೋಕೆ ಸೌಲಭ್ಯ ಮಾಡಬೇಕು. ಅದು ಮಣಿಪುರದ ವಿಚಾರ ಇರ್ಬೋದು, ಕ್ರೀಡಾಪಟುಗಳ ವಿಚಾರ ಇರ್ಬೋದು, ಸ್ಥಳೀಯವಾಗಿ ಇವತ್ತಿಗೂ ಕೂಡ ಅಲ್ಲಲ್ಲಿ ಕೋಮುವಾದ ಬುಗಿಲು ಹೇಳ್ತಾ ಇದೆ. ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡ್ತಾ ಇದೆ. ಇನ್ನೇನು ಲೋಕಸಭಾ ಚುನಾವಣೆ ಬರ್ತದೆ, ಅದಕ್ಕೆ ಬೇಕಾಗಿ ಸದ್ಯದಲ್ಲೇ ದೊಡ್ಡ ರೀತಿಯ ಕೋಮು ಗಲಭೆ ಮಾಡುವಂತ ಹುನ್ನಾರವನ್ನು ಈಗಾಗಲೇ ಬಿಜೆಪಿ ಇಟ್ಟುಕೊಂಡಿದೆ. ಅದನ್ನು ಎದುರಿಸಲಿಕ್ಕೆ ಜಿಲ್ಲೆಗೆ ಎರಡೇ ಶಾಸಕರು ಇರುವುದು, ಒಂದು ಉಳ್ಳಾಲದಲ್ಲಿ, ಒಂದು ಪುತ್ತೂರಿನಲ್ಲಿ. ಆದ್ರಿಂದ ಕಾಂಗ್ರೆಸ್ ಶಾಸಕರು ನಾನು ಅಂತ ಹೇಳೋದನ್ನು ತೋರಿಸಿಕೊಡ್ಲಿಕ್ಕೆ ಒಳ್ಳೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಶಾಸಕರು ಕೆಲಸ ಮಾಡಿ ಈ ಕೋಮು ಗಲಭೆಗೆ ಮಟ್ಟ ಹಾಕಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ತಿಳಿಬಡಿಸ್ತೇನೆ. ಈಗ ಹಿಂದುತ್ವಗಳ ಮೇಲೆ ಚರ್ಚೆ ಆಗ್ತಾ ಇದೆ. ನಾವು ಕಮ್ಯುನಿಸ್ಟರು ಹೇಳಿದರೆ ಹಿಂದೂಗಳನ್ನು ಬೈಯುವುದು ಧರ್ಮದ್ರೋಹಿಗಳು ಅಂತ ಹೇಳ್ತಾರೆ. ಆದರೆ ಇವತ್ತು ಹಿಂದುತ್ವವಾದಿಗಳೇ ಆಚೆಗೆ ಬೈತಾ ಇದ್ದಾರೆ. ಅವನ ಹಿಂದುತ್ವ ಸರಿ ಇಲ್ಲ, ಇವನ ಹಿಂದುತ್ವ ಸರಿ ಇಲ್ಲ ಅಂತೇಳಿ. ಇವನ ಹಿಂದುತ್ವ ಸರಿ ಇಲ್ಲ ಅಂತ ಆ ಹಿಂದುತ್ವವಾದಿ ಹೇಳುದು, ಆ ಹಿಂದುತ್ವವಾದಿ ಸರಿ ಇಲ್ಲ ಅಂತ ಈ ಹಿಂದುತ್ವವಾದಿ ಹೇಳುದು. ಆದರೆ ನಾನು ಹೇಳ್ತೇನೆ, ರಕ್ತ ಒಂದೇ. ಕೋಮುವಾದಿದ್ದು, ಮತಾಂಧರದ್ದು, ಭಯೋತ್ಪಾದಕರದ್ದು, ಈ ಮೂರು ಜನ ರಕ್ತ ಒಂದೇ. ಅವರಿಗೆ ಮೂರು ಜನರಿಗೆ ಇರುವುದು ಜನರ ಮೇಲೆ ಕಾಳಜಿ ಅಲ್ಲ, ಜನರ ಬದುಕನ್ನೆಲ್ಲ ನಾಶ ಮಾಡುದು. ಈ ರೀತಿಯಲ್ಲಿ ಇವತ್ತು ಏನೇ ಮಾಡಿದ್ರು ಸರಿ ಅಂತೇಳಿ ವಾದ ಮಾಡೋದು ಸರಿಯಲ್ಲ. ನರೇಂದ್ರ ಮೋದಿ ಏನೇ ಮಾಡಿದ್ರು, ಬಿಜೆಪಿಯವರು ಏನು ಮಾಡಿದ್ರು ಎಲ್ಲ ಸರಿ, ಬಾಕಿದ್ದವರು ಮಾಡಿದೆಲ್ಲ ತಪ್ಪು ಅಂತ ಹೇಳೋ ಧೋರಣೆ ಈ ಕೋಮುವಾದಿಗಳಿಗೆ ಬರ್ತಾ ಇದೆ. ಅದೇ ನಾವು ಹೇಳುದು ಅಂಧಭಕ್ತರು ಅಂತೇಳಿ. ಒಂದು ದನಿಯಲ್ಲಿ ಎರಡು ಕತ್ತೆ ಇತ್ತಂತೆ. ಎರಡು ಕತ್ತೆಗಳು ಮೈದಾನದಲ್ಲಿ ಮೇಯ್ತಾ ಇತ್ತು. ಮೇವು ಒಂದು ಕತ್ತೆ ಮೈ ಮೇಲೆ ಸರಿ ಪೆಟ್ಟು ಬಿದ್ದುಕೊಂಡುಂಟು. ಯಾರು ಮಾಡೋದು? ದನಿ ಏಕದಮ್ ದನಿ ಹೊಡಿತಾ ಇದ್ದಾರೆ. ಮತ್ತೊಂದಿಗೆ ಏನಿಲ್ಲ, ಆರಾಮ ಉಂಟು ಕತ್ತೆ. ಆವಾಗ ಈ ಚಂದ ಇರುವ ಕತ್ತೆ ಹೇಳಿದ್ದು, ಪೆಟ್ಟೆಲ್ಲ ಬೀಳದ ಕತ್ತೆ, ಏನ್ ನಿನ್ನ ಮೇಲೆ ಇಷ್ಟು ಬರ ಇದೆಯಲ್ಲ, ದನಿ ಯಾವಾಗಲೂ ಬೈತಾ ಇದ್ರೆ ಯಾಕೆ ಅವನೊಟ್ಟಿಗೆ ಇರ್ತಿ? ಅದಕ್ಕೆ ಆ ಕತ್ತೆ ಹೇಳ್ತದೆ, ನನಗೆ ಪೆಟ್ಟು ಕೊಡ್ತಾ ಇದ್ದ ದನಿ ಬರೀ ಪೆಟ್ಟೆ ಕೊಡೋದು ಯಾವಾಗಲೂ ಕೂಡ. ಆದ್ರೆ ದನಿ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಅವಳ ಚಂದದ ಮಗಳಿದ್ದಾಳೆ, ಅವಳಿಗೆ ಯಾವಾಗಲೂ ಬೈಯುದು ಈ ದನಿ. ಬೈದು ನೋಡು ನೀನು ಹೀಗೆ ಮಾಡಿದ್ರೆ ನನ್ನ ಕತ್ತೆ ಕೊಟ್ಟು ಮದುವೆ ಮಾಡ್ತೇನೆ ಅಂತೇಳಿ. ಹಾಗೆ ಅವಳೊಟ್ಟಿಗೆ ಸಂಸಾರ ಮಾಡುವ ಅಚ್ಚೇ ದಿನ ಬರಬಹುದು ಅಂತ ಕಾಯ್ತಾ ಇವರು ಕೊಡುವಂಥ ಪೆಟ್ಟುಗಳನ್ನೆಲ್ಲ ಸಾಯಿಸ್ತಾ ಇದ್ದೆ ಅಂತ ಹೇಳಿಕೊಂಡು ಈ ಅಂಧ ಭಕ್ತರು ಇವತ್ತು ಆ ಕತ್ತೆಗಳ ತರ ಆಡ್ತಾ ಇದ್ದಾರೆ. ಅದರಿಂದ ಖಂಡಿತ ಕೂಡ ಇವರು ಹೊಡೆತವೇ ಕೊಡುದು, ಅವರಿಗೂ ಹೊಡೆತ, ಇವರಿಗೂ ಹೊಡೆತ. ಈ ರೀತಿಯಲ್ಲಿ ಇವತ್ತು ಬಿಜೆಪಿಯಿಂದಾಗಿ ನಮ್ಮ